ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಧ್ಯಾನವನ್ನು ದೇವರ ವಾಕ್ಯವನ್ನು ಆಲಿಸುವ ಮುಖಾಂತರ ನಾವು ಆರಂಭ ಮಾಡೋಣ. ಸಂತ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 5 ವಾಕ್ಯ 21ರಿಂದ 26 ತನಕ. ಕೋಪ ಕೊಲೆಗೆ ಮೂಲ. ನರಹತ್ಯೆ ಮಾಡಬೇಡ. ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ. ತನ್ನ ಸೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು. ತನ್ನ ಸೋದರನನ್ನು ತುಚ್ಛೀಕರಿಸುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು. ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟು ಬಿಡು. ಮೊದಲು ಹೋಗಿ ನಿನ್ನ ಸೋದರನೊಡನೆ ಸಮಾಧಾನ ಮಾಡಿಕೊ. ಆನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು. ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗದ ಮಧ್ಯದಲ್ಲೇ ಅವನೊಡನೆ ಬೇಗ ಸಂಧಾನ ಮಾಡಿಕೊ. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು. ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು. ಆನಂತರ ನಿನಗೆ ಸೆರೆಮನೆವಾಸ ಪ್ರಾಪ್ತವಾದೀತು. ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿಕಾಸನ್ನು ಬಿಡದೆ ಎಲ್ಲವನ್ನು ತೆರಬೇಕಾಗುವುದು. ಇದನ್ನು ನೆನಪಿನಲ್ಲಿಡಿ. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಕೊಲೆ ಮಾಡಿದಾಗ ನಮಗೆ ತುಂಬ ನೋವಾಗ್ತದೆ. ಅದನ್ನು ಕೇಳಿ, ಆ ವಿಚಾರವನ್ನು ಕೇಳಿ. ಯಾಕಂತ ಹೇಳಿದರೆ ಜೀವ ಯಾವುದೇ ಇರಬಹುದು. ಕೆಲವು ಬಾರಿ ನಮ್ಮ ಪ್ರೀತಿಯ ಪ್ರಾಣಿಗಳು ನರಳುವಾಗ ಅದನ್ನು ನೋಡಿ ನಮಗೆ ನೋವಾಗ್ತದೆ. ಇತ್ತೀಚೆಗೆ ನನಗೊಬ್ಬರು ಕರೆ ಮಾಡಿದರು. ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಮನೆಯಲ್ಲಿ ತುಂಬ ಸಮಸ್ಯೆ ಉಂಟು ಅಂತ ಹೇಳಿಕೊಂಡು. ಅವರೊಂದು ದೊಡ್ಡ ಕಟ್ಟಡದಲ್ಲಿ ಮೇಲಿನ ಅಂತಸ್ತದಲ್ಲಿ ಅವರು ವಾಸಿಸ್ತಾ ಇದ್ದಾರೆ. ಅವರ ಮನೆಗೆ ಹೇಗೋ ಒಂದು ಆಮೆ ಬಂತಂತೆ. ಆ ಆಮೆಯನ್ನು ಅವರು ಮನೆಯಲ್ಲಿಟ್ಟು ಸಾಕ್ತಾ ಇದ್ದಾರೆ. ಅದು ಕುಟುಂಬದ ಒಂದು ಭಾಗವಾಗಿ ಬಿಟ್ಟಿದೆ. ಅದನ್ನು ಕರೆದಾಗ ಬರ್ತದೆ, ಹೇಳಿದ್ದನ್ನು ಕೇಳ್ತದೆ, ಹೀಗೆಲ್ಲ ಹೇಳಿದರು. ಈಗ ಏನು ಸಮಸ್ಯೆ ಏನಂತ ಕೇಳಿದೆ. ಅದಕ್ಕೆ ಅವರು ಹೇಳಿದರು, ಏನು ಕಾಟ ತಪ್ಪಿದಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳುವಾಗ ಈ ಒಂದು ವಿಚಾರವನ್ನು ಮಧ್ಯದಲ್ಲಿ ತಂದರು, ಆಮೆಯ ವಿಚಾರ. ನನಗೇನು ಅರ್ಥ ಆಯ್ತು ಅಂತ ಹೇಳಿದರೆ, ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಈ ಆಮೆಯ ಇರುವಿಕೆ ಅವರಿಗೆ ಕಾಡುತ್ತದೆ ಎಂದು ನನಗೆ ತಿಳಿಯಿತು. ಅವರಿಗೆ
ಸಮಾಧಾನ ಇಲ್ಲ. ಪ್ರತ್ಯಕ್ಷವಾಗಿ ಮಾತನಾಡುವಾಗ ಹೇಳ್ತಾರೆ ಅದು ಕುಟುಂಬದ ಭಾಗ, ಆದರೆ ಮನೆಯ ಸಮಸ್ಯೆಗೆ ಇದೇನೋ ಒಂದು ಕಾರಣ ಎಂಬಂತೆ ಅವರಿಗೆ ಅರ್ಥ ಆಗ್ತದೆ ಅಥವಾ ಅವರು ಹಾಗೆ ತಿಳಿದುಕೊಂಡಿದ್ದಾರೆ ಅಂತ ನನಗೆ ತಿಳಿಯಿತು. ನಾನು ಅವರಿಗೆ ಕೇಳಿದೆ, ಆ ಆಮೆ ನಿಮಗೆ ಮನೆಯಲ್ಲಿ ಇರಲೇಬೇಕಾ ಅಂತ ಕೇಳಿದೆ. ಯಾಕಂತ ಹೇಳಿದ್ರೆ ಆಮೆ ಎಲ್ಲಿ ಕೂಡ ಬದುಕಬಹುದು, ನೀರಿನಲ್ಲಿ, ಕೆರೆಯಲ್ಲಿ ಅಥವಾ ಇನ್ನೆಲ್ಲಿಯಾದರೂ ಅದು ಇರಬಹುದು ಅಂತ ಹೇಳಿಕೊಂಡು. ಆಗ ಅವರು ಹೇಳಿದರು ಅದು ನಮ್ಮ ಕುಟುಂಬದ ಭಾಗವಾಗಿ ಬಿಟ್ಟಿದೆ ಅಂತ ಹೇಳಿಕೊಂಡು. ನಾನು ಅವರಿಗೆ ಇಷ್ಟೇ ಹೇಳಿದೆ, ಇಡುವುದು ಅಥವಾ ಬಿಡುವುದು ನಿಮ್ಮ ವಿಚಾರ. ಒಂದು ವೇಳೆ ನಿಮಗೆ ಆ ಆಮೆ ಇರುವುದು ನಿಮಗೆ ಮನಸ್ಸಿನಲ್ಲಿ ಸಂಕಟ ತರುತ್ತದಾದರೆ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿಕೊಂಡು. ಪ್ರಿಯರೇ, ನಮ್ಮ ಜೀವನದಲ್ಲಿ ಮೂಕ ಪ್ರಾಣಿಗಳ ಪ್ರೀತಿ ನಮಗೆ ಇರ್ತದೆ. ಅವುಗಳಿಗೆ ತೋರಿಸುವಂಥ ಪ್ರೀತಿ ನಮಗೆ ತುಂಬ ಹಚ್ಚುತ್ತದೆ. ಅದಕ್ಕಾಗಿ ಎಲ್ಲಿಯಾದರೂ ಈ ಮೂಕ ಪ್ರಾಣಿಗಳಿಗೆ ನೋವಾದಾಗ ನಮಗೆ ಕೂಡ ನೋವಾಗ್ತದೆ. ನಾವು ಆದಿಕಾಂಡದಲ್ಲಿ ನೋಡ್ತೇವೆ, ಈ ಸೃಷ್ಟಿಯನ್ನು ದೇವರು ಯಾವ ರೀತಿ ಉಂಟು ಮಾಡಿದರು ಹಂತ ಹಂತದಲ್ಲಿ. ಕೊನೆಗೆ ದೇವರು ಮನುಷ್ಯನನ್ನು ಸೃಷ್ಟಿಸಿದರು. ಈ ವಿಕಾಸವಾದ ಕೂಡ ಅದನ್ನೇ ಹೇಳ್ತದೆ. ಒಂದು ಚಿಕ್ಕ ಅಣು ಮತ್ತೆ ಅದರ ವಿಕಾಸ ಹೊಂದಿ ಕೊನೆಗೆ ಹಂತ ಹಂತದಲ್ಲಿ ಮೊದಲು ಚಿಕ್ಕ ಪ್ರಾಣಿಗಳು, ನಂತರ ದೊಡ್ಡ ಪ್ರಾಣಿಗಳು, ಆನಂತರ ಮನುಷ್ಯನಿಗೆ ರೂಪ ತಾಳುವಂಥ ಪ್ರಾಣಿಗಳು, ಮತ್ತೆ ಮಾನವ ಬಂದ ಅಂತ ಹೇಳಿಕೊಂಡು. ಬೈಬಲ್ನಲ್ಲಿ ಈ ವಿಜ್ಞಾನದ ವಿಕಾಸವಾದವನ್ನು ಕಂಡು ಹುಡುಕುವ ಮೊದಲು ಅಂತ ಹೇಳಿದರೆ ಸಾವಿರಾರು ವರ್ಷಗಳ ಮೊದಲೇ ದೇವರ ಪ್ರೇರಣೆಯಿಂದ ಪುಣ್ಯ ಪುರುಷರು ಯಾವ ರೀತಿ ಪ್ರಪಂಚ ಉಂಟಾಯಿತು ಎಂಬುದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಎಲ್ಲವನ್ನು ಸೃಷ್ಟಿ ಆದ ಮೇಲೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಈ ಮಾನವನಿಗೆ ಸೃಷ್ಟಿಯ ಕಿರೀಟ ಅಂತ ಹೇಳ್ತಾರೆ. ಕೊನೆಗೆ ಸೃಷ್ಟಿ ಮಾಡಿದರು. ಮತ್ತು ಎಲ್ಲ ಸೃಷ್ಟಿಯಲ್ಲಿರುವಂಥ ಜೀವಿಗಳು ಅಥವಾ ನಿರ್ಜೀವ ವಿಷಯಗಳು, ಸಂಗತಿಗಳು, ವಸ್ತುಗಳು, ಅದೆಲ್ಲಕ್ಕಿಂತ ಮಾನವನು ಶ್ರೇಷ್ಠನಾಗಿದ್ದಾನೆ. ನಾವೊಂದು ಚಿಕ್ಕ ಇರುವೆ ಅಥವಾ ಇನ್ನೇನೋ ಚಿಕ್ಕ ಒಂದು ಜೀವಿಯನ್ನು ತೆಗೆದುಕೊಳ್ಳುವ. ಕೆಲವು ಬಾರಿ ನಾವು ಯೋಚನೆ ಮಾಡದೆ ಅದನ್ನು ಕೊಂದು ಬಿಡ್ತೇವೆ. ನಮ್ಗೆ ಯಾಕೋ ಅಸಹ್ಯ ಆಗ್ತದೆ ಅಥವಾ ಏನೋ ಕಿರುಕುಳ ಬರ್ತದೆ. ಅದಕ್ಕಾಗಿ ಒಂದೇ ಸವಾನಿ ನಾವು ಕೊಂದು ಬಿಡ್ತೇವೆ, ಅದರ ಕಾಟ ಬೇಡ ಅಂತ ಹೇಳಿಕೊಂಡು. ತುಸು ಹೊತ್ತು ಯೋಚನೆ ಮಾಡಿ ನೋಡಿದರೆ ಈ ಚಿಕ್ಕ ಕೀಟ ಅಥವಾ ಇರುವೆ ಏನೇ ಇರಬಹುದು, ಅದನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಉಂಟೋ ಮನುಷ್ಯನು? ಖಂಡಿತವಾಗಿಲ್ಲ. ನಾವು ಅದನ್ನು ಸಾಯಿಸಬಹುದು, ಆದರೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆ ಎಂದಿಗೂ ಕೂಡ ಸಾಧ್ಯ ಇಲ್ಲ. ಹಾಗಾದರೆ ಒಬ್ಬ ಮನುಷ್ಯನನ್ನು ಕೊಲೆ ಮಾಡುವಾಗ ಆ ಕೊಲೆ ಮಾಡುವಂಥ ಮನುಷ್ಯನಿಗೆ ಯಾಕೆ ಕನಿಕರ ಇರುವುದಿಲ್ಲ? ಯಾಕೆ ಅನ್ನಿಸುವುದಿಲ್ಲ, ಈ ಮನುಷ್ಯ ನಾನು ಈಗ ಕೊಲೆ ಮಾಡ್ತೇನೆ, ಆದರೆ ಈ ಮನುಷ್ಯನನ್ನು ಜೀವಂತವಾಗಿ ತರಲಿಕ್ಕೆ ನನಗೆ ಸಾಧ್ಯವಿಲ್ಲ, ಕೇವಲ ದೇವರು ಮಾತ್ರ ಮನುಷ್ಯನನ್ನು ಸೃಷ್ಟಿ ಮಾಡಬಹುದು ಎಂಬ ವಿಚಾರ ಮನುಷ್ಯನ ಮನಸ್ಸಿಗೆ ಯಾಕೆ ಹೊಳೆಯುವುದಿಲ್ಲ? ಏನು ಕಾರಣ? ಅದನ್ನು ಯೇಸು ಸ್ವಾಮಿ ಇವತ್ತಿನ ಈ ಸುವಾರ್ತೆಯ ವಾಚನದಲ್ಲಿ ನಮಗೆ ಹೇಳಿಕೊಡ್ತಾರೆ. ಯಾಕಂತ ಹೇಳಿದ್ರೆ ಇದಕ್ಕೆ ಮೂಲ ಏನಂತ ಹೇಳಿದ್ರೆ ಕೋಪ, ಸಿಟ್ಟು. ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ, ಒಂದು ವೇಳೆ ಆ ಸಮಯದಲ್ಲಿ ನಮ್ಮ ಮನಸ್ಸು ಸಿಟ್ಟಿನಲ್ಲಿದ್ದರೆ ಅಥವಾ ದ್ವೇಷದಲ್ಲಿ ತುಂಬಿಕೊಂಡಿದ್ದರೆ ಆ ಸಮಯದಲ್ಲಿ ನಾವು ಯಾವುದೇ ನಿರ್ಣಯವನ್ನು ಮಾಡಬಾರದು, ಯಾವುದೇ ತೀರ್ಪನ್ನು ಕೊಡಬಾರದು. ನಾವು ಆ ಒಂದು ನಿರ್ಧಾರವನ್ನು ಮುಂದಕ್ಕೆ ಹಾಕಬೇಕು. ಯಾಕಂತ ಹೇಳಿದ್ರೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಸಿಟ್ಟಿರ್ತದೆ, ಕೋಪ ಇರ್ತದೆ ಅಥವಾ ದ್ವೇಷ ಇರ್ತದೆ, ಆಗ ನಾವು ಸರಿಯಾದ
ತರ್ಕಬದ್ಧವಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಈ ಸಿಟ್ಟಿನ ಕತ್ತಲೆಯಿಂದ ತುಂಬಿಕೊಂಡಿರ್ತಾರೆ. ಅದಕ್ಕಾಗಿ ನೋಡಿ, ನಾವೊಂದು ಏನು ತಪ್ಪು ಮಾಡಿದರೆ ಅದು ಸಮಯ ಕಳೆದು ಹೋದ ಮೇಲೆ ನಮಗೆ ಅನ್ನಿಸ್ತದೆ, ಓ ನಾನು ಮಾಡಬಾರದಿತ್ತು ಅಂತ ನಮಗೆ ಅನ್ನಿಸ್ತದೆ ನೋಡಿ, ಮತ್ತೆ ಅನ್ನಿಸುವುದು ಆ ಸಮಯದಲ್ಲಿ ಅಲ್ಲ. ಅದಕ್ಕಾಗಿ ಆ ಒಂದು ಸಮಯವನ್ನು ಹಾದು ಹೋಗಲಿಕ್ಕೆ ಬಿಟ್ಟರೆ, ಯಾವಾಗ ನಮ್ಮ ಮನಸ್ಸು ತಣ್ಣಗಿರ್ತದೆ, ನಮ್ಮ ಅಂತಃಕರಣ ತಿಳಿಯಾಗಿರ್ತದೆ, ಆ ಸಮಯದಲ್ಲಿ ನಾವು ಅಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ನಮಗೆ ಪಶ್ಚಾತ್ತಾಪ ಕೂಡ ನಂತರ ಬರುವುದಿಲ್ಲ. ಯಾಕಂತ ಹೇಳಿದರೆ ಪಶ್ಚಾತ್ತಾಪ ಎನ್ನುವುದು ಅದು ಕೆಟ್ಟ ಸಂಗತಿ ಅಲ್ಲ. ತಪ್ಪು ಮಾಡಿದಾಗ ನಮಗೆ ಪಶ್ಚಾತ್ತಾಪ ಆಗಬೇಕು. ಆದರೆ ನಾವು ತಿಳಿಯಾದ ಮನಸ್ಸಿನಲ್ಲಿ, ತಣ್ಣಗಾದ ಮನಸ್ಸಿನಲ್ಲಿ ಏನಾದರೂ ನಿರ್ಧಾರ ಕೊಂಡರೆ ಅಥವಾ ಏನಾದರೂ ಕ್ರಿಯೆಯನ್ನು ಮಾಡಿದರೆ ನಮಗೆ ಪಶ್ಚಾತ್ತಾಪ ಪಡುವಂತಹ ಸಂದರ್ಭ ಮತ್ತೆ ಬರುವುದಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಸರಿಯಾಗಿ ಹೇಳಿಕೊಡ್ತಾರೆ. ಏನಂತ ಹೇಳಿದ್ರೆ, ಈ ಕೊಲೆಗೆ ಮೂಲ ಏನಂತ ಹೇಳಿದ್ರೆ ಕೋಪ. ಕೋಪ ಏನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮನ್ನು ಕುರುಡಾಗಿ ಬಿಡ್ತದೆ. ಯಾವ ರೀತಿ ಒಂದು ಕೀಟ ನಮಗೆ ತುಂಬ ಸಲ ಕಿರುಕುಳ ಕೊಟ್ಟರೆ ನಮ್ಮ ಸೈರಣೆ ತಪ್ಪಿ ಹೋಗಿ ಒಂದೇ ಸಲ ಬಡಿದು ಅದನ್ನು ಕೊಲೆ ಮಾಡಿಬಿಡ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಆ ಒಂದು ಮನೋಸ್ಥಿತಿ ಅದು ಕಿರುಕುಳಕ್ಕೆ ಒಳಗಾಗಿ ಆ ಒಂದು ಕಿರುಕುಳ ಕೊಡುವಂಥ ಈ ಪ್ರಾಣಿ ಅಥವಾ ಇರುವೆ ಏನಿರ್ಬೋದು, ಒಂದ್ಸಲ ಅದನ್ನು ನಾವು ತೆಗೆದು ಬಿಡಬೇಕು. ಅದಕ್ಕಾಗಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಒಂದೇ ಹೊರಕ್ಕೆ ಬಿಸಾಡಿ ಬಿಡ್ತೇವೆ ಅಥವಾ ಕೊಂದು ಬಿಡ್ತೇವೆ. ಹೀಗಾಗಿ ಈ ಕೋಪವನ್ನು ಇಟ್ಟುಕೊಳ್ಳುವುದು ನಮ್ಮ ಮನಸ್ಸಿನಲ್ಲಿ, ಸೇಡು ಅಥವಾ ದ್ವೇಷವನ್ನು ಇಟ್ಟುಕೊಳ್ಳುವುದು ಎಷ್ಟು ಅಪಾಯಕಾರಿ ಅಂತ ಹೇಳಿದರೆ, ನಾವು ನಮ್ಮ ಜೇಬಿನಲ್ಲಿ ಬಾಂಬ್ ಇಟ್ಟ ಹಾಗೆ. ಅದು ಯಾವಾಗ ಸಿಡಿದು ಹೋಗ್ಬಹುದು, ಸ್ಫೋಟ ಆಗ್ಬಹುದು, ನಮಗೆ ಗೊತ್ತಿಲ್ಲ. ಅದು ಸಿಡಿದಾಗ, ಸ್ಫೋಟ ಆದಾಗ ಏನಾಗ್ತೇವೆ, ನಾವು ನಾಶ ಆಗಿಬಿಡ್ತೇವೆ. ಅದೇ ಪ್ರಕಾರ ನಮ್ಮ ಅಂತಃಕರಣದಲ್ಲಿ, ನಮ್ಮ ಮನಸ್ಸಿನಲ್ಲಿ ದ್ವೇಷವನ್ನು, ಸೇಡನ್ನು ಇಟ್ಟುಕೊಂಡರೆ ಅದು ಯಾವಾಗಲೂ ಕೂಡ ಸ್ಫೋಟ ಆಗ್ಬಹುದು. ಅದಕ್ಕಾಗಿ ನಾವು ಆದಷ್ಟು ಬೇಗ ಈ ಕೋಪ, ಸಿಟ್ಟು ನಮ್ಮ ಮನಸ್ಸಿನಲ್ಲಿದ್ದರೆ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಯಾಕಾಗಿ ನನ್ನ ಮನಸ್ಸಿನಲ್ಲಿ ಈ ವ್ಯಕ್ತಿಯ ಬಗ್ಗೆ ಸಿಟ್ಟು ಮತ್ತು ಕೋಪ ಉಂಟು? ಒಂದು ವೇಳೆ ಅಗತ್ಯ ಬಿದ್ದರೆ ಇಲ್ಲಿ ಇರುವಂಥದ್ದು ಪರಿಹಾರ ಸಮಸ್ಯೆಗೆ. ಏನಂತ ಹೇಳಿದರೆ, ಒಂದು ವೇಳೆ ಒಂದೇ ನನ್ನಿಂದಾಗಿ ತಪ್ಪಾಗಿರ್ಬೋದು ಅಥವಾ ಇನ್ನೊಬ್ಬರಿಂದಾಗಿ ತಪ್ಪಾಗಿರ್ಬೋದು. ಆದರೆ ಸ್ವಲ್ಪ ನಾವು ತಗ್ಗಿ ಬಗ್ಗಿದರೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಕೋಪದ ಜ್ವಾಲೆ, ಸಿಟ್ಟಿನ ಜ್ವಾಲೆಯನ್ನು ನಾವು ಆಗಲೇ ಅದನ್ನು ನಂದಿಸಿ ಬಿಡ್ಬೋದು. ಇತರರು ನಮ್ಮ ಮೇಲೆ ಏನಾದರೂ ಸೇಡಿ ತೀರಿಸಿಕೊಂಡಿರ್ಬೋದು ಅಥವಾ ನಮ್ಮಿಂದ ತಪ್ಪಾಗಬಹುದು. ನಾವು ಸ್ವಲ್ಪ ತಗ್ಗಿದರೆ ನಮಗೇನು ನಷ್ಟ ಆಗಲ್ಲ. ಬದಲಾಗಿ ನಮ್ಮ ಮನಸ್ಸು ಶಾಂತಿಯಿಂದ, ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಈ ಸೇಡು ತೀರಿಸಿಕೊಳ್ಳುವುದುಂಟು, ಅದಕ್ಕೆ ಕೊನೆ ಎಂಬುದು ಇರುವುದಿಲ್ಲ. ಒಂದು ಸಲ ನಾನು ಜಯಶಾಲಿ ಆಗ್ಬಹುದು, ಇನ್ನೊಂದು ಸಲ ಇನ್ನೊಬ್ಬನು ನನ್ನ ವಿರುದ್ಧ ಜಯಶಾಲಿ ಆಗ್ಬಹುದು. ಅದಕ್ಕೆ ಕೊನೆ ಎಂಬುದಿರುವುದಿಲ್ಲ. ಒಳ್ಳೆಯ ಒಂದು ದಾರಿ ಏನಂತ ಹೇಳಿದ್ರೆ ನಾವು ರಾಜಿ ಆಗೋದು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಎಲ್ಲಿಯಾದರೂ ಕಾಣಿಕೆಯನ್ನು ಅರ್ಪಿಸಲಿಕ್ಕೆ ಬರುವವನಿದ್ದರೆ ವೇದಿಕೆ ಹತ್ತಿರ. ಮತ್ತೆ ನಿನಗೆ ನೆನಪಾಗ್ತದೆ ಏನಂತ ಹೇಳಿದ್ರೆ, ನನ್ನ ನೆರೆಯವನ ಹತ್ರ ಅಥವಾ ನನ್ನ ಮಿತ್ರನ ಹತ್ರ, ನನ್ನ ಸೋದರನ ಹತ್ರ ನನಗೆ ಯಾಕೋ ಒಂದು ಸಮಾಧಾನ ಇಲ್ಲ ಅಂತ ತಿಳಿದರೆ ಆ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ಬಿಡು. ನೀನು ಆ ಕಾಣಿಕೆಯನ್ನು ಅಲ್ಲೇ ಇನ್ಯಾರು ಕೊಂಡು ಹೋದ್ರೆ ಏನು ಮಾಡೋದು? ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆ ಕಾಣಿಕೆ ಏನು ತಂದಿದ್ದೇವೆ ನಾವು, ಅದಕ್ಕಿಂತಲೂ ಜಾಸ್ತಿ ಮತ್ತು ಹೆಚ್ಚು ಪ್ರಾಮುಖ್ಯವಾದುದು, ಬೆಲೆ ಬಾಳುವಂಥದ್ದು ಯಾವುದಂತ ಹೇಳಿದ್ರೆ, ಒಬ್ಬರು ಇನ್ನೊಬ್ಬರ ಹತ್ರ ಸಮಾಧಾನದಲ್ಲಿರುವುದು. ಆಗ ಮಾತ್ರ ನಾವು ಅರ್ಪಿಸುವಂಥ ಕಾಣಿಕೆ ದೇವರಿಗೆ ಅದು ಒಪ್ಪಿಗೆ ಆಗ್ತದೆ. ಒಂದು ವೇಳೆ ನಾವು ಅಸಮಾಧಾನದಿಂದ ಬಂದು ದೇವರ ಮುಂದೆ ನಿಂತು ಎಷ್ಟೇ ಬೆಲೆ ಬಾಳುವಂಥ ಕಾಣಿಕೆಯನ್ನು ಅರ್ಪಿಸಿದರೂ ಕೂಡ
ಅದು ದೇವರಿಗೆ ಒಪ್ಪಿಗೆ ಆಗುವುದಿಲ್ಲ. ಕೆಲವು ಬಾರಿ ನಾವು ನೋಡಿದಿಲ್ವೇ, ದೇವರಿಗೆ ಕಂತೆಗಳನ್ನು ತಂದು ಅರ್ಪಿಸುವಂಥದ್ದು ಕಾಣಿಕೆಯಾಗಿ. ಅದು ಸ್ವತಃ ಬೆವರು ಇಳಿಸಿ ಕೆಲಸ ಮಾಡಿ ಪ್ರಯತ್ನ ಪಟ್ಟು ಗಳಿಸಿದ ಹಣವನ್ನು ತಂದು ಕೊಟ್ಟರೆ ಅದು ದೊಡ್ಡ ಕಾಣಿಕೆ ಆಗಿರಬಹುದು. ಅಂಥವರು ಯಾರು ಕೂಡ ಕಂತೆಗಳನ್ನು ಕಿಲೋ ಗಟ್ಟಲೆ ಚಿನ್ನವನ್ನು ದೇವರಿಗೆ ಅರ್ಪಿಸಲಿಕ್ಕೆ ಬರುವುದಿಲ್ಲ. ಯಾರು ಬರುವಂಥವ್ರು ಅಂತ ಹೇಳಿದರೆ, ಯಾರು ಈ ಅನ್ಯಾಯದ ದಾರಿಯನ್ನು ಹಿಡಿದಿದ್ದಾರೆ, ಅನೀತಿಯನ್ನು ಮಾಡಿದ್ದಾರೆ, ಇತರರಿಗೆ ದ್ರೋಹ ಮಾಡಿದ್ದಾರೆ, ಒಳಗೆ ಕೊರೆಯುತ್ತದೆ. ಏನಂತ ಹೇಳಿದರೆ, ನಾನು ಸರಿಯಾದ ರೀತಿಯಲ್ಲಿ ಇದನ್ನು ಗಳಿಸಲಿಲ್ಲ, ಈಗ ಏನು ಮಾಡೋದು, ಏನು ಮಾಡ್ಬೇಕಂತ ಹೇಳಿದ್ರೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಕೊಡಬೇಕು. ಅದು ಬಿಟ್ಟು ಏನಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೊಂಡು ಹೋಗಿ ನಾವು ದೇವರಿಗೆ ಅಂತ ಅರ್ಪಿಸ್ತೇವೆ. ದೇವರಿಗೆ ಏನು ಮಾಡಲಿಕ್ಕೆ, ಅದು ದೇವರಿಗೆ ಏನು ಮಾಡಲಿಕ್ಕೆ ಬೇಕು? ದೇವರು ಇಚ್ಛಿಸುವುದು ಏನಂತ ಹೇಳಿದರೆ, ನಾವು ಯಾರಿಗೆ ಅನ್ಯಾಯ ಮಾಡಿದ್ದೇವೆ ಅವರಿಗೆ ಅದನ್ನು ಸೇರಿಸಬೇಕು, ಅವರಿಗೆ ಅದನ್ನು ಕೊಡಬೇಕು. ನಾವು ಕೊಟ್ಟಂಥ ಚಿನ್ನ ಅಥವಾ ಹಣ ಅಥವಾ ಫಲ ಇರ್ಬೋದು ಅಥವಾ ಪುಷ್ಪ ಇರ್ಬೋದು, ದೇವರಿಗೆ ಅದು ಬೇಡ, ಅಗತ್ಯ ಇಲ್ಲ. ದೇವರು ತಿನ್ನುವುದಿಲ್ಲ ಅದನ್ನು. ದೇವರ ಹೆಸರಿನಲ್ಲಿ ಮನುಷ್ಯನು ತಿನ್ನುವುದು. ಅಲ್ಲಿ ಹಾಕಿದಂಥ ಹಣ ಇರಬಹುದು ಅಥವಾ ಒಡವೆಗಳಿರ್ಬೋದು. ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ, ವರ್ಷಗಟ್ಟಲೆ ಅಲ್ಲೇ ಕೊಳೆತು ಇರ್ತದೆ ಒಳಗಡೆ. ನಾವು ಅದನ್ನು ಕನ್ವರ್ಟ್ ಮಾಡಿ ನೋಡಿದರೆ ಎಷ್ಟೊಂದು ಮೌಲ್ಯದ ಆ ಒಂದು ಸೊತ್ತು ಸಂಪತ್ತು ಒಳಗೆ ಕೊಳೆಯುತ್ತದೆ. ಹೊರಗಡೆ ಸಮಾಜದಲ್ಲಿ ಜನರು, ಸಾವಿರಾರು ಜನರು ಬಡತನದಲ್ಲಿ ನರಳುತ್ತಿದ್ದರೆ ಅವರಿಗೆ ಎಷ್ಟೋ ಬಾರಿ ಬೇಕಾದಂಥ ಊಟ, ವಸತಿ, ಔಷಧಿ, ವಿದ್ಯೆ ಇದನ್ನೆಲ್ಲ ಕೊಡಬಹುದಂಥ ಹಣ ಉಂಟು, ಎಲ್ಲಿ ಉಂಟು, ಒಳಗಡೆ ಕೊಳೆಯುತ್ತದೆ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಸ್ಪಷ್ಟವಾದ ರೀತಿಯಲ್ಲಿ ಹೇಳ್ತಾರೆ, ನಿನಗೆ ಒಂದು ವೇಳೆ ಅಸಮಾಧಾನ ಇದ್ದರೆ ನೀನು ಹೋಗಿ ರಾಜ್ಯ ಸಂಧಾನ ಮಾಡಬೇಕು. ಯಾರ ಹತ್ರ? ಯಾರಿಗೆ ಅನ್ಯಾಯ ಮಾಡಿದ್ದಿ, ಯಾರಿಗೆ ನೋವುಂಟು ಮಾಡಿದ್ದಿ, ಯಾರಿಗೆ ನೀನು ನಷ್ಟ ಮಾಡಿದ್ದಿ, ಅಂಥವರ ಹತ್ರ ಹೋಗಿ ರಾಜ್ಯ ಸಂಧಾನ ಮಾಡಬೇಕು. ಹೇಗೆ ಮಾಡುವುದು? ಏನು ಅನ್ಯಾಯ ಮಾಡಿದ್ದೇನೆ ಅದನ್ನು ಅವರ ಹತ್ರ ಹೋಗಿ ನಾವು ತೀರಿಸಬೇಕು. ಆಗ ಮಾತ್ರ ನಾವು ಅರ್ಪಿಸುವಂತಹ ಕಾಣಿಕೆ, ಅನ್ಯಾಯದ ಕಾಣಿಕೆ ಇಷ್ಟು ದೊಡ್ಡದು ಅರ್ಪಿಸುವುದರ ಬದಲಿಗೆ ನಾವು ನ್ಯಾಯಯುತವಾಗಿ ಇಷ್ಟೇ ಕೊಟ್ಟರೂ ಕೂಡ ದೇವರಿಗೆ ಅದು ಖಂಡಿತವಾಗಿಯೂ ಮೆಚ್ಚುಗೆ ಪಾತ್ರವಾಗುವುದು. ದೇವರಿಗೆ ಎಷ್ಟು ಬೇಕಾದರೂ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ಸುತ್ತಮುತ್ತಲಿರುವಂತಹ ಯಾರ ಶೋಷಣೆಯನ್ನು ಮಾಡಿ ಇದನ್ನು ನಾವು ತಂದು ಕೊಡ್ತೇವೆ ಅಂಥವರಿಗೆ, ಶೋಷಣೆಗೆ ಒಳಗಾದವರಿಗೆ ಕೊಡಲಿಕ್ಕೆ ಮಾತ್ರ ನಮಗೆ ತುಂಬ ನೋವಾಗ್ತದೆ, ಅಳು ಬರ್ತದೆ. ಆದರೆ ನಿಜವಾಗಿಯೂ ನಾವು ಕೊಡಬೇಕಾದದ್ದು ಅಂಥವರಿಗೆ, ಅದು ದೇವರಿಗೆ ಮಹಿಮೆಯನ್ನು ತಂದು ಕೊಡ್ತದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ತುಸು ಹೊತ್ತು ಯೋಚನೆ ಮಾಡಿ ನೋಡುವ, ನಮ್ಮ ಜೀವನದಲ್ಲಿ ಯಾರಲ್ಲಿ ನಮಗೆ ಸಮಾಧಾನ ಇಲ್ಲ, ಯಾರಲ್ಲಿ ನಮಗೆ ದ್ವೇಷ ಉಂಟು, ಸೇಡುಂಟು, ದಯಾಳು ಕರುಣಾಳು ಆದಂಥ ದೇವರ ಹತ್ರ ಪ್ರಾರ್ಥಿಸುವ. ನಮಗೇನಾದರೂ ನಮ್ಮ ಅಹಂ ನಡುವೆ ಬರ್ತದಾದರೆ ಅದನ್ನು ಬದಿಗೆ ಸರಿಸಿ, ಯಾರ ಹತ್ರ ನಮಗೆ ದುಃಖ ಉಂಟು, ಯಾರ ಹತ್ರ ನಮಗೆ ಸೇಡು ಉಂಟು ಅಥವಾ ಯಾರ ಹತ್ರ ನಮಗೆ ದ್ವೇಷ ಉಂಟು ಅಂಥವರ ಹತ್ರ ರಾಜಿ ಆಗಲು ಬೇಕಾದಂತಹ ಕರುಣೆ ಅಥವಾ ಅನುಗ್ರಹವನ್ನು ದಯಪಾಲಿಸಿರಿ ದೇವರಂತ ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಅತಿ ಅದ್ಭುತವಾದಂತಹ ಈ ಒಂದು ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಕೋಪ ಎಷ್ಟು ನಮಗೆ ಕೆಟ್ಟದು ಮತ್ತು ಅದು ನಮ್ಮನ್ನು ಎಲ್ಲಿಗೆ ಕೊಂಡೊಯ್ತದೆ ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ನಿಮ್ಮ ಪುತ್ರರು. ಇದಕ್ಕಾಗಿ ನಿಮಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ಯಾರೆಲ್ಲರ ವಿರುದ್ಧ ನಮಗೆ ವೈಮನಸ್ಸುಂಟು ಅವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಕರ್ತರೆ, ನಿಮ್ಮ ಹೇರಳವಾದ ಆಶೀರ್ವಾದಗಳನ್ನು ಅವರಿಗೆ ದಯಪಾಲಿಸಿರಿ. ಅದೇ ಪ್ರಕಾರ ನಾವು ನಮ್ಮ ಅಹಂ ಬದಿಗಿಟ್ಟು ತಗ್ಗಿ ಬಗ್ಗಿ ನಡೆದು
ಸಮಾಧಾನದಿಂದ ಜೀವಿಸಲಿಕ್ಕೆ ಬೇಕಾದಂಥ ಆಶೀರ್ವಾದವನ್ನು ನೀಡಿರಿ. ಅದೇ ಪ್ರಕಾರ ಈ ವಚನಾಮೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರಿಗೆ, ಪ್ರತ್ಯೇಕವಾಗಿ ಕಾಯಿಲೆಯಲ್ಲಿದ್ದವರಿಗೆ, ಅಸಮಾಧಾನದಲ್ಲಿದ್ದವರಿಗೆ, ನೆಮ್ಮದಿ ಇಲ್ಲದವರಿಗೆ ಆಯುರಾರೋಗ್ಯದ ಭಾಗ್ಯವನ್ನು ನೀಡಿರಿ, ಶಾಂತಿ ನೆಮ್ಮದಿಯನ್ನು ನೀಡಿರಿ, ಸಂತೋಷವನ್ನು ನೀಡಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.